ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ. ವ್ಯಾಪಾರ ನಿರ್ಬಂಧ, ಹಲಾಲ್ ದಂಗಲ್ ಹೆಸರಿನಲ್ಲಿ ಮುಸ್ಲಿಮರ ಬಗ್ಗೆ ತಾರತಮ್ಯ ಮಾಡುತ್ತಿದ್ದಾರೆ. ವಕ್ಫ್ ಆಸ್ತಿ ಬಗ್ಗೆ ವರದಿ ನೀಡಿರುವುದನ್ನು ನಿರ್ಲಕ್ಷಿಸಿದ್ದು ಮುಸ್ಲಿಮರಿಗೆ ಅವಮಾನಿಸಿದ್ದಾರೆ ಅಂತ ರಾಜ್ಯ ಬಿಜೆಪಿ ಜಂಟಿ ವಕ್ತಾರ ಮೈನಾರಿಟಿ ಕಮಿಷನ್ನ ಮಾಜಿ ಅಧ್ಯಕ್ಷ ಅನ್ವರ್ ಮಣಿಪಾಡಿ ಆರೋಪಿಸಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೋದಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂದು ಹೇಳಿದ್ದು ರಾಜ್ಯದಲ್ಲಿ ಅನುಷ್ಠಾನ ಆಗುತ್ತಿಲ್ಲ. ಸಂವಿಧಾನದಡಿ ಮುಸ್ಲಿಮರ ಹಕ್ಕುಗಳನ್ನು ಉಲ್ಲಂಘಿಸಿ ಅಗೌರವ ನೀಡುತ್ತಿರುವುದು ಸಹಿಸಲ್ಲ. ಮುಸ್ಲಿಂ ಹಕ್ಕುಗಳ ಪರವಾಗಿ ರಾಜ್ಯ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನು ಹಿಂದಕ್ಕೆ ನೀಡುತ್ತೇನೆ. ನನಗೆ ನೀಡಿರುವ ಗನ್ಮ್ಯಾನ್, ಮೈನಾರಿಟಿ ಕಮಿಷನ್, ಮಾಜಿ ಅಧ್ಯಕ್ಷನ ಸವಲತ್ತು ಹಿಂದಕ್ಕೆ ನೀಡುತ್ತೇನೆ. ವಕ್ಫ್ ಆಸ್ತಿ ಕಬಳಿಕೆಯ ಬಗ್ಗೆ ಮೌನ ವಹಿಸಲು ವಿಜಯೇಂದ್ರ ಡೀಲಿಂಗ್ಗೆ ಬಂದಿದ್ರು. ನಿಮಗೆಷ್ಟು ಕೋಟಿ ಬೇಕು ಎಂದು ಹೇಳಿ ವ್ಯವಹಾರ ಮಾಡಲು ಬಂದಿದ್ರು. ನಾನು ಭ್ರಷ್ಟಾಚಾರಕ್ಕೆ ತಲೆಬಾಗಿಲ್ಲ. ಅಲ್ಪಸಂಖ್ಯಾತರ ಪರ ನಿಂತು ವರದಿ ಜಾರಿಗೆ ಆಗ್ರಹಿಸುತ್ತೇನೆ. ನನ್ನ ವರದಿ ತಪ್ಪಾಗಿದ್ದಲ್ಲಿ ನನ್ನ ತಲೆ ಹಿಡಿಯುತ್ತೇನೆ ಅಂತ ಹೇಳಿದ್ರು. ಇನ್ನು ಹೈಕೋರ್ಟ್ ಹೇಳಿದರೂ ವಕ್ಫ್ ಆಸ್ತಿ ಕಬಳಿಕೆಯ ಬಗ್ಗೆ ಸರ್ಕಾರ ವರದಿ ಜಾರಿ ಮಾಡುತ್ತಿಲ್ಲ. ನಾನು ಜೀವ ಇರುವವರೆಗೂ ಸತ್ಯ ಹೇಳುತ್ತೇನೆ. ಪಕ್ಷದಿಂದ ಹೊರಗೆ ಹಾಕಿದ್ರೆ ಹಾಕಲಿ. ಪಕ್ಷದಲ್ಲಿದ್ದೇ ಅನ್ಯಾಯ ಪ್ರಶ್ನಿಸುತ್ತೇನೆ. ಅಲ್ಪಸಂಖ್ಯಾತರ ಪರ ಹೋರಾಡುತ್ತೇನೆ. ಜನರನ್ನ ದಿಕ್ಕು ತಪ್ಪಿಸಿ ಕೋಮು ಗಲಭೆ ಎಬ್ಬಿಸಲು ಕಾರಣರಾಗಬೇಡಿ. ಬಬ್ಬಲೂರಿನಲ್ಲಿ ಎಲ್ಲರೂ ಜೊತೆಯಾಗಿದ್ರು. ವ್ಯಾಪಾರಸ್ಥರ ಒಗ್ಗಟ್ಟು ಒಡೆದು ಹಾಕಿದ್ರು. ಯಡಿಯೂರಪ್ಪ, ಈಗಿನ ಸಿಎಂ ಬೊಮ್ಮಾಯಿ ಕೂಡ ಅಲ್ಪಸಂಖ್ಯಾತ ವಿರೋಧಿ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಅನ್ವರ್ ಮಣಿಪಾಡಿ ಕಿಡಿಕಾರಿದ್ರು. ಪ್ರತಿಯೊಂದು ವಿಚಾರದಲ್ಲಿ ಏನೇನು ನಡೀತಿತ್ತು, ಯಾವ ರೀತಿಯಲ್ಲಿ ಆಗ್ತಿತ್ತು, ನಾನು ಆಬ್ಜೆಕ್ಷನ್ ರೇಸ್ ಮಾಡ್ತಾ ಇದ್ದೆ ಮತ್ತು ಅದಕ್ಕೆ ಬೇಕಾದ ಪುರಾವೆಗಳು ಮತ್ತು ಡಾಕ್ಯುಮೆಂಟ್ಸ್ ಅನ್ನು ಕೊಡ್ತಾ ಇದೆ. ಹೀಗೆ ನಡೀತಾ ಬಂದಿತ್ತು. ಆದರೆ ಅನ್ಫಾರ್ಚುನೇಟ್ಲಿ ಅದರಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಯಾರು ಇನ್ವಾಲ್ವ್ ಅಂತೇಳಿ. ಅದು ಯಾವುದು ನಡೀತಾ ಇದ್ದಿಲ್ಲ. ಭಾಳ ಬೇಸರ ಸಂಗತಿ ಅಂದರೆ ವಿಚಾರಧಾರೆ, ನಮ್ಮ ಈ ಪಕ್ಷದ ವಿಚಾರಧಾರೆ ಏನಂತಿತ್ತು ಅಂತ ಹೇಳಿದ್ರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಬ್ಯೂಟಿಫುಲ್ ಒನ್, ಎಕ್ಸಲೆಂಟ್ ಒನ್, ದ ಗ್ರೇಟ್ ಕಾನ್ಸೆಪ್ಟ್ ಬೈ ಅವರ್ ಬಿಲಾವ್ಡ್ ಪ್ರೈಮ್ ಮಿನಿಸ್ಟರ್ ಮೋದಿಜಿ. ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇವ್ರ ಕೈಯಿಂದ ಆಗಲಿಲ್ಲ. ಮೈನಾರಿಟಿಯವರನ್ನು ಒಟ್ಟಿಗೆ ತೆಗೆದುಕೊಂಡು ಮುಂದೆ ಸಾಗಲಿಕ್ಕೆ ಆಗಲೇ ಇಲ್ಲ, ಮಾಡ್ತಾ ಇರಲಿಲ್ಲ. ಉಲ್ಟಾ ಬಹಳಷ್ಟು ಹೆರಾಸ್ಮೆಂಟ್ ಕೂಡ ನಾವು ಮೈನಾರಿಟಿ ಎಸ್ಪೆಷಲಿ ಮುಸ್ಲಿಮ್ಸಿಗೆ ಆಗ್ತಾ ಇತ್ತು. ಇದೆಲ್ಲ ನೋಡಿದಾಗ ಬಹಳ ಬೇಸರವಾಗ್ತಿತ್ತು. ಬಹಳ ಸಲ ಅದನ್ನು ಆ ವಿಚಾರವನ್ನು ಅವರ ಗಮನಕ್ಕೆ ತಂದಿದ್ವಿ, ಸರ್ಕಾರದ ಗಮನಕ್ಕೆ ತಂದಿರ್ತೀವಿ. ವಿ ಬ್ರಾಟ್ ಇನ್ ಟು ದೇರ್ ನೋಟಿಸ್ ಆಲ್ ದೀಸ್ ಥಿಂಗ್ಸ್, ಬಟ್ ಸ್ಟಿಲ್ ನಥಿಂಗ್ ಕುಡ್ ಹ್ಯಾಪನ್. I have written very clearly, I am returning my gunman. I'm not going to take any facilities that I am entitled to. Railway ticket, auto, everything, toll gate, everything I am returning it back as a protest. At least now, Mr. Bama and team, awaken. ಅರ್ಥ ಮಾಡ್ಕೊಳ್ಳಿ, ಅಪ್ರೈಟ್ನೆಸ್ ನಿಮ್ಮಲ್ಲಿ ಬರಲಿ, ಸತ್ಯತೆ ಬರಲಿ. ನಾನು ಹೇಳಿದ ಯಾವುದಾದ್ರೂ ಒಂದು ವಿಷಯದಲ್ಲಿ ಒಂದು ಸುಳ್ಳು ಅಥವಾ ಒಂದು ರಾಂಗ್ ಡಾಕ್ಯುಮೆಂಟ್ ಇದ್ದರೆ ಐ ಆಮ್ ವಿಲಿಂಗ್ ಟು ಗಿವ್ ಮೈ ಹೆಡ್ ಟು ದ ಗಿಲೋಟಿನ್. ಮಹಾ ಕಡಗ ತಲೆ ಹಿಡಿಯಲು ನನ್ನ ತಲೆ ಹಿಡ್ತಿರ್ಬೇಕು, ನನ್ನ ತಲೆ ಚಾಪ್ ಮಾಡ್ಬೋದು. ಬಟ್ ನೋ, earlier I was not very much part of my community, but I'm very much part of my community because I know everyone has to be recognized by his community. Everyone must be proud of his being in a particular community. See, ಅಷ್ಟು ನೋವಾಗಿದೆ ಸರ್ ನನಗೆ. I'm paying so much to see. That's the reason I'm decided on this. Let them shoot me, let them kill me. I'm game for it. I'm game for it. I'm not lying or putting up a show. Vijayendra has offered me crores of rupees to pull back this case. So many people have offered me money. And tell you very frankly, I'm not as comfortable as I was earlier. Because even my home front property is under litigation. I'm managing. I could have easily gone to them, Kodiyappa nange duddu kodi, ನಾನು ಬಂದ್ ಮಾಡ್ತೇನೆ ಅಂತ ಹೇಳಿ. Let them deny whether they have offered me money or not. Crores of rupees. They have offered me, and everybody knows about it. You ask the congressman himself. At home,
Let's make life beautiful. Welcome to the world of home decorative items. Spacious showroom with an area of more than 10,000 square feet. We have thousands of varieties in gift, gallery, kitchen appliances, soft furnishing and furnitures. Bedroom furniture, dining sets, living room furniture, sofa sets, Nilkamal chairs and mattress. Have a visit and refurnish your dream home and grab up to 50% discount on selected products. At home, Mac Park Square, ground and first floor opposite Indiana Hospital, Pumpwell, Mangaluru.